ಉಡುಪಿ ನಗರದ ಅಂಗಡಿ ಮಳಿಗೆಗಳಿಗೆ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ದಿಢೀರಾಗಿ ಭೇಟಿ ಕೊಟ್ಟಿದ್ದಾರೆ. ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣ, ಸಂಸ್ಕೃತ ಕಾಲೇಜು ರಸ್ತೆ, ಮಸೀದಿ ರಸ್ತೆಯ ಅಂಗಡಿಗಳಿಗೆ ಭೇಟಿ ನೀಡಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ ಹಾಗೂ ಮಾಸ್ಕ್ ಧರಿಸದೇ ಇದ್ದವರ ವಿರುದ್ಧ ಡಿಸಿ ಗರಂ ಆದ ಪ್ರಸಂಗ ಕೂಡ ನಡೆದಿದೆ. ದಿಢೀರ್ ಡಿಸಿ ಅವರನ್ನ ಕಂಡಂತಹ ಜನರು ಒಮ್ಮಿಂದೊಮ್ಮೆಲೆ ವಿಚಲಿತಗೊಂಡರು. ಮಾಸ್ಕ್ ಧರಿಸದವರಿಗೆ ಜಿಲ್ಲಾಧಿಕಾರಿಗಳು ಸ್ಥಳದಲ್ಲೇ ದಂಡ ವಿಧಿಸುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಕೆಲ ಯುವಕರು ಜಿಲ್ಲಾಧಿಕಾರಿಗಳನ್ನ ನೋಡಿ ಸ್ಥಳದಿಂದ ಕಾರು, ಬೈಕ್ನಲ್ಲಿ ಪರಾರಿಯಾದ ಪ್ರಸಂಗ ಕೂಡ ನಡೆಯಿತು. ಮಾಸ್ಕ್ ಹಾಕದ ಸಾರ್ವಜನಿಕರಿಂದ ಸ್ಥಳದಲ್ಲೇ 100 ರೂಪಾಯಿ ದಂಡವನ್ನು ಕೂಡ ವಸೂಲಿ ಮಾಡಲಾಯಿತು. ಈ ವೇಳೆ ಕೋವಿಡ್-19 ಸುರಕ್ಷತಾ ದೃಷ್ಟಿಯಿಂದ ನಿಯಮಗಳನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಅಂಗಡಿ ಮಾಲಕರಿಗೆ ಖಡಕ್ ಸೂಚನೆ ಕೊಟ್ಟರು. ಕ್ಲೋಸ್ ಮಾಡಿದ್ರೆ ಇದರಲ್ಲಿ ಪ್ಯಾರಾಸಿಟಮಲ್ ನಿಮ್ದು ಎಷ್ಟು ತರಿಸ್ಕೊಂಡಿದ್ದೀರಿ? ಚೀಟಿ ಕೊಡಿ ನನಗೆ. ಪ್ಯಾರಾಸಿಟಮಲ್ ಎಷ್ಟು ತಗೊಂಡಿದ್ದೀರಿ? ರಿಸಿಪ್ಟ್ ಕೊಡಿ. ಈಗ ಸದ್ಯ ಯಾವಾಗ ತರಿಸಿದ್ರಿ ಕೊಡಿ ಅದನ್ನೇ.